ಪಟ್ಲದವರಿಂದ ತೊಡಗಿ ರವಿಯಣ್ಣ ಕಾವ್ಯಕ್ಕ ಮುಂದುವರಿಸಿ ಭರತರಾಜ್ ಶೆಟ್ಟರು ಮುಕ್ತಾಯ ಮಾಡಬೇಕು. 4 ಜನರು ಒಂದು ಸುತ್ತಿನ ಏರು ಪದ್ಯವನ್ನು ಹೇಳಬೇಕು ಅಂತ ಹೇಳಿದ್ರು. ಮಾಡಿಸುತ್ತಿರೆ ಗಜರದರೆ ಭೂದೇಶದ ಮಾತಾಡಿದವರು
ಧನ್ಯವಾದಗಳು 6 ಜನರಿಗೂ. ಕರ್ಣಪರ್ವದ ಪದ್ಯದಿಂದ ಭರಶೆಟ್ಟು ಪ್ರಾರಂಭ ಮಾಡಿದರೆ ಅಭಿಮನ್ಯು ಕಾಳಗದ ಪದ್ಯವನ್ನು ಸತೀಶಣ್ಣ ಹೇಳಿ, ಅತಿಕಾಯ ಮೋಕ್ಷದ ಪದ್ಯವನ್ನು ಕಾವ್ಯಕ್ಕೆ ಹೇಳಿ, ರಾವಣವಧೆಯ ರಾವಣನ ಪದ್ಯವನ್ನು ರವಿಯಣ್ಣ ಹೇಳಿದ್ದಾರೆ. ಒಳ್ಳೆಯದಾಗಿದೆ. ಇಂತಹ ಪ್ರಸ್ತುತಿ ಮೂಡಿ ಬರುವುದಕ್ಕೆ ಮುಖ್ಯ ಕಾರಣರಾದ ನವಚೇತನ ಯೂತ್ ಕ್ಲಬ್ ಬಾಡೂರು, ಇದರ ಹೆಮ್ಮೆ ಗರಿಮೆ ಏನಿದ್ರೂ ಅವರಿಗೆ ಸಂದಬೇಕು. ಅದಕ್ಕಾಗಿ ಒಂದು ಚಪ್ಪಾಳೆ ಪ್ರೇಕ್ಷಕರಿಂದ. ಇಂತಹ ಒಂದು ವಿಶಿಷ್ಟ ಕಾರ್ಯಕ್ರಮದಲ್ಲಿ ಹೀಗೊಂದು ಕಾರ್ಯಕ್ರಮವನ್ನು ಸಂಪನ್ನಗೊಳಿಸುವುದಕ್ಕೆ ಅವರಿಗೆ ದೇವರು ಮನಸ್ಸು ಕೊಟ್ಟದ್ದಕ್ಕೆ ಅನಂತ ಧನ್ಯವಾದಗಳು. ಇನ್ನು ಕರುಣ ಮತ್ತೆ ಭಕ್ತಿ ಬಹಳ ಹತ್ತಿರ ಇರುವುದು. ರಾಮಾಂಜನೇಯ